51 ವರ್ಷ ಮುಲ್ಪಾದ ದೀಪೋತ್ಸವ ಉತ್ಸವ ಇದೆ ತೊಂದಿಲ್ಲ ಅಧ್ಯಕ್ಷರಾಗಿ ಅಂಚಿತನ ಇತ್ತ ಇಂಪ್ರೂವ್ಮೆಂಟ್ ಸ್ವಾಮಿನ ಯಾತ್ರೆ ಕೇವಲ ಒಂದು ರಾಜ ಹಾಸ್ಯಗಳನ್ನು ಮಾಡಿಕೊಂಡು. ಹಾಯ್ ನಮಸ್ಕಾರ ಮಾತಿರಿಗಳ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈಗ ಒಂದು ನ್ಯೂ ವಿಡಿಯೋದಾದ ಬಂಡ ನಮ್ಮ ಸುಳ್ಯಡ್ 30 ವರ್ಷದ ಅಯ್ಯಪ್ಪ ದೀಪೋತ್ಸವ ನಡೆತಿರುಂಡು ಅಂಚಾದು ಇತ್ತೆ ಹಳಗೆ ಇಟ್ಟಿರ್ತು ಸುಳ್ಯ ಮುಟ್ಟ ಪಾಲೆಕೊಂಬು ಪಂಟ್ ನಂಚಿತ್ರ ಒಂದು ವಿಶೇಷವಾದ ನಂಚಿತ್ರ ಮೆರವಣಿಗೆ ದೊಟ್ಟುಗು ನಮ್ಮ ಹೋದು ಅವಿ ದೊಟ್ಟುಗು ಅಯ್ಯಪ್ಪ ಸ್ವಾಮಿನ ಆಶೀರ್ವಾದ ಅನುಗ್ರಹ ಪಡೆಯೊಂದು ವರ್ಗ ಬಲೆ ಪೋಯಿ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮೀ ಶರಣಮಯ್ಯಪ್ಪ. ಓಂ ಸ್ವಾಮೀ ಶರಣಮಯ್ಯಪ್ಪ. ஏழுமலைத்தா ಶಬರಿಮಲೆಟ್ಟು ಬುಳ್ಳಿ ಮೂಡುಂಡು ಕಾಂತಮಲೆಟ್ಟು ಪದಿನೆನ್ನ ಮುಟ್ಟುದ ಬಂಗಾರದ ಗುಡಿಟ್ಟು ಪುಣ್ಯ ದರ್ಶನ ಅಯ್ಯಪ್ಪ ಸ್ವಾಮಿನ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ದಿನನಿಚ್ಚಲಾಯಿರನ ಧ್ಯಾನ ಮಲ್ಪುವ ಚಳಿಗಾಳಿನಿ ಮರತೊಂದುಲ್ಲಯೇ ತುಳಸಿ ಮಣಿ ಮಾಲೆ ಕೆಕ್ಕಿಡೆಯೇ ಸಮವಸ್ತ್ರ ಕಪ್ಪುದ ಮೈನಿಲಿಕೆಯೇ ಸಮವಸ್ತ್ರ ಕಪ್ಪುದ ಮೈನಿಲಿಕೆಯೇ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ. ಆ ಕಾಡುದ ಮಿತ್ತು ಕುಲೊಂದುಲ್ಲರೇ ಶಬರಿಮಲೆ ಪಂಪಿನ ಆಜಾಗೆಡಿ ಈರೆ ಭಕ್ತರೇ ಮಿತ್ ದಯತೋ ಜಾಲೆ ಭಯ ಭಕ್ತಿ ಡೀರೆಗೆ ತರೆ ತಗ್ಗಾವ ಭಯ ಭಕ್ತಿ ಡೀರೆಗೆ ತರೆ ತಗ್ಗಾವ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ.
ಜಾಣ ನಾವೀಗ भासुरा स्वामी हरिद कोमला अमरलोग स्वीकर शरणमय्यप्पा अरुण भासुरा स्वामी हरिद कोमला अमरलोग श्रीकर शरणमय्यप्पा സുഹൃതമാനസങ്ങളെ വഴി നടത്തുമീശ്വര മധുരമോഹിനി സുധാ ശരണമയ്യപ്പ അരുണഭാസുര സ്വാമി ഹരിത കോമള അമരലോക സ്വീകര ശരണമയ്യപ്പ
എത്തുമെൻ കഥന ജീവകലകളിൽ കരുണ ചെയ്തിടേണമേ സ്വാമി. ശനി നിറഞ്ഞ മനസ്സിലെ കരിപുരണ്ട ചിന്തകൾ ശരിയുരച്ചു പോറ്റണേ സ്വാമി. అఖిలాండ కోటి బ్రహ్మాండ నాయక సత్యస్వరూప జ్యోతి స్వరూಪ అయిన చిత్ర ಶಬರಿಮಲೆತ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿನ ಆಲಯಗೂ ಪೋಡ ಅಯ್ಯಪ್ಪ ಸ್ವಾಮಿನ ಸನ್ನಿಧಾನಕ್ಕೂ ಪೋಡ ಚಿತ್ರ ಕೋಟ್ಯಾಂತರ ಭಕ್ತಿರು ಅಂಚಾದ ಗುರುಸ್ವಾಮಿಲೆ ಇರ್ಲ ಒಂಜಿ ನಮ್ಮ ಸುಳ್ಯಟ್ ಒಂಜಿ ಹಿರಿಯ ಗುರುಸ್ವಾಮಿ ಪಂಡ ತಪ್ಪ ಒಂದು ಅಂಚಾದ ಮಸ್ತಾತು ವರ್ಷ ಪೋತರ ಒಂಜಿ 7 ವರ್ಷ ಅಯ್ಯಪ್ಪ ಸ್ವಾಮಿನ 51 ವರ್ಷ ಅಯ್ಯಪ್ಪ ಸ್ವಾಮಿನ ಒಂಜಿ ಸನ್ನಿಧಾನಕ್ಕೆ ಪೋತು ಅಯ್ಯಪ್ಪ ಸ್ವಾಮಿನ ದರ್ಶನ ಪಡೆಯಿಂದ ಬೈದಿನ ಅಂಚಿತ ನಮ್ಮ ಗುರುಸ್ವಾಮಿಗಳು ಅಂಚಾದ ಈ ಪೊರ್ತುಡು ಅಯ್ಯಪ್ಪ ಸ್ವಾಮಿನ ಸನ್ನಿಧಾನಕ್ಕೆ ಪೋಡನಂಡ ಮಸ್ತಾತ್ ಕಟ್ಟುನಿಟ್ಟಾಯಿ ನಂಚಿನ ಒಂಜಿ ನಿಯಮ ಉಂಟು ಗುರುಸ್ವಾಮಿಲೆ. ಆ ನಿಯಮದಾದ ಗುರುಸ್ವಾಮಿಲೆ ಪನ್ಪುನಂಡ ಅಂದು ನೇಮ ಅಂದಲ್ಲ ಎಂಕಲು ವೃತ್ತ ಮಲ್ಪೋದು 48 ದಿನ ವೃತ್ತ ಮಲ್ಪೋದು ಎಂಕಲು ಕಾಡೋಡು ನಡ್ತಂದು ಹೋಗುದು ಅಂಚಾದ ಇತ್ತನಾಗ ಭಾರಿ ಕಷ್ಟ ಇತ್ತಂಡು ಇತ್ತೆಂತ ಸುಲಭ ಆತಂಡು ಅಂಚಾದ ಮಾತಾ ಸ್ವಾಮಿನಕ್ಕೆಲ್ಲ ಅಪಗಲ ಜಾಸ್ತಿ ಇತ್ತರು ಇತ್ತೆ ಆದ್ರೂ ಒಂತೆ ಕಮ್ಮಿ ಅಪ ಜಾಸ್ತಿ ಬರಂದಿತ್ತರು ಅಂಚಾದ ಇತ್ತನಾಗ ಎಂಕಲು ಏಪಾಲ ಒಂದು ಫುಲ್ಲ 51 ವರ್ಷಡು ಓಪನ ಅಂಚಾದು ದೇವರು ಅನುಗ್ರಹ ಕೊರೋದು ಮಾತೆರಗ್ಲ ಎಡ್ಡೆ ಕೊರೋಡು ಒಂದು ಬಂದು ನಾನು ಒಂಜಿ ಪಾತೆರ ಸುಳ್ಯದ ಕೆಂಚಪ್ಪ ಗುರುಸ್ವಾಮಿ ಪಾತೆರನ್ನ ಚಿತ್ತನ ಈ ಒಂಜಿ ಸೇವೆ ದಾದೊಂದು ಅಯ್ಯಪ್ಪನ ಸೇವೆ ನನಾತನ ನಿರಂತರವಾದ ಸಾಗಡೆ ಪ್ರತಿ ಪಜ್ಜೆಡ್ಲ ಅಯ್ಯಪ್ಪನ ಸ್ವಾಮಿನ ಆಶೀರ್ವಾದ ಅನುಗ್ರಹ ಸದಾ ಪಡ ಬಂದ್ ಮಂಚಿನ ಈ ಬೋರ್ತಡು ಗುರುಸ್ವಾಮಿಲೆ ಸಾರ ಸೊಲ್ಮೆ ಸಂದ ಒಂದಿಲ್ಲ ಈ ಬೋರ್ತಡು. ಧನ್ಯವಾದ. ನಮ್ಮ ಕೆಂಚಪ್ಪ ಗುರುಸ್ವಾಮಿನ ಮಗೆ ಐನಂಚಿತ್ತಿನ ಸತೀಶ್ ಗುರುಸ್ವಾಮಿನ ಮೊಡಿಗುಲೇರಿ ಮಸ್ತಾತು ವರ್ಷ ಪಾದಯಾತ್ರೆ ಮುಖಾಂತರವಾದ ಪೋಯಿನಂಚಿತ್ತಿನ ಗುರುಸ್ವಾಮಿಲಿ ಪಂಡ ತಪ್ಪವಾದ ಗುರುಸ್ವಾಮಿಲೆ ಅಂಚಾದೆ ಈರ್ನ ಮಾರ್ಗದರ್ಶನ ಮುಖಾಂತರವಾದಲ ಎಲ್ಲ ಒಂಜಿ ವರ್ಷದ ಪಾದಯಾತ್ರೆ ಆ ಯಾತ್ರೆಯನ್ನೇ ಪೋತೆ ಪಂಡ ತಪ್ಪವಾದ ಅಂಚಾತೆ ಒಂಜಿ ವಿಶೇಷವೈನಂಚಿತ್ತಿನ ಅನುಭವ. ಈ ಪಾದಯಾತ್ರೆ ಬಗೆಟ್ ನಿಕ್ಲು ಪನ್ಪುನಂಡ ಅವೈತ ಒಂಜಿ ವಿಶೇಷತೆ ನಮ್ಮ ವೀಕ್ಷಕರೇ ಪನ್ಪುನಂಡ ಪಾದಯಾತ್ರೆ ವಿಶೇಷನೇ ಮತ್ತೆ ಪ್ರತಿಯರೆಲ್ಲ ಪನ್ಪುನ ಪಾದಯಾತ್ರೆ ಬರೋಡು ನಡತುಬೋಡು ಶಬರಿಮಲದ ಬಗ್ಗೆ ಅನುಭವ ಆಡೋಣ ಪಾದಯಾತ್ರೆನೇ ಬರೋಡು ಜನಕ ಸ್ವಾಮಿನಕ್ಲು ಏತು ಬಂಡಲ ಹೊರ ಕಷ್ಟ ಆಪುನು ಕುಸಾಲಾಪುನು ಕುಸಿಲಾಪುನು ಮಾತೊಂದು ಎಟ್ಲ ಒಂಜಿ ಉಂದಾಪುನು ದೇವರದೇ ನಮ್ಮ ಮೂಲ ಮಾಡ್ತಾರ ಪಾಪನ ಪರಿಹಾರ ಮಲ್ಪುನ ಅಂಚಿನ ಕರ್ತವ್ಯ ಅನ್ನೋ ದೇವರನ ಉಂಡು ಬೊಕ್ಕ ಮಾಮೂಲು ಬರ್ಪುನ ಸ್ವಾಮಿನಕ್ಲು ನಮ್ಮ ಪನ್ಪುನಂಡ ಪ್ರತಿಯೊರಿಲ್ಲ ಶಬರಿಮಲೆಗೂ ಪಾದಯಾತ್ರೆ ಅದೇ ಬರೋಡು ಗಾಡಿಲಿ ಉಳ್ಪಡದ ಕುಲ್ಲೇರು ರಾತ್ರಿ ಬುಲ್ಪಣಗ ಎರಿಮೇಲೆಗೆ ಎತ್ತೇರು ಶಬರಿಮಲೆಗೆ ಆತೆ ಜನಕ್ಲು ಮನ್ಪುಣ ಏನೇ ಎಲ್ಲೇ ಶಬರಿಮಲೆ ಬೋದು ಅತ್ತೆ ವಿಶೇಷ ಉಂಡು ಜನಕ್ಲ ಅನುಭವ ಶಬರಿಮಲೆ ಪಾದಯಾತ್ರೆ ಅದೇ ಬರೋಡು ಅಂಚನೆ ಇನಿಕ್ಕನಗ ನಮ್ಮ ಸುಳ್ಯಡ್ 30 ವರ್ಷದ ಅಯ್ಯಪ್ಪ ದೀಪೋತ್ಸವ ನಡ್ತೊಂದುಂಡು ಅಂಚಾದ ಈ ಬಗ್ಗೆ ಪನ್ಪುನಂಡ ಏನು ಇಂಕ ಅಮ್ಮೇರ್ನ ಆಶೀರ್ವಾದ 2 ವರ್ಷ ಮುಲ್ಪದ ದೀಪೋತ್ಸವ ಉತ್ಸವ ತೊಂದಿಲ್ಲ ಅಂತ ಆರ್ನ ಆಶೀರ್ವಾದ ಆರೇನು ತುಂಬುದೀಡೊಂದು ಆರ್ನ ತುಂಬುದೀಡೊಂದು ಇಂಕ್ಲು ಕರ ಬೊಲ್ಪು ಸುರಾತ್ರ ಗಣವ ಮಾಡುದು ಉಷಾ ಪೂಜೆ ಅನ್ನದಾನ ಮಹಾಪೂಜೆ ಅದು ಇತ್ತ ಅಗ್ನಿಸ್ಪರ್ಶ ಅಂದ್ ನನ್ನ ಬೊಲ್ಪು 4:30 ಗಂಟೆಗೆ ಅಗ್ನಿಶಯ ಪ್ರತ್ಯೇಕ ಸ್ವಾಮಿನಕ್ಲು ಮಲ್ಪಡ ಒಂಜಿ ಉಂಡೆ ಅಗ್ನಿಶಯ ಅಂಚಾದೆ ಇನಿಕ್ಕನಗ 30 ವರ್ಷದ ಅಯ್ಯಪ್ಪ ದೀಪೋತ್ಸವ ಒಂಜಿ ವಿಶೇಷವಾದ ನಡ್ತೊಂದುಂಡು ಇದೇ ರೀತಿಯ ನಿಕ್ಲ ಒಂಜಿ ಅಯ್ಯಪ್ಪನ ಒಂಜಿ ಸೇವೆ ದಾದೊಂಡು ಆ ಅಯ್ಯಪ್ಪ ಸ್ವಾಮಿನ ಆಶೀರ್ವಾದ ಅನುಗ್ರಹ ಸದಾ ಇಪ್ಪೊಡೊಂದಿಗೆ ಏನೊಂದಿಲ್ಲ ಸ್ವಾಮಿಲೆಗೆ ಸೊಲ್ಮೆ ಸಂದ ಒಂದಿಲ್ಲ ಇತ್ತೆ ನಮ್ಮೊಟ್ಟಿಗೂ ಸುಳ್ಯದ ಒಂಜಿ ಹಿರಿಯ ಒಂಜಿ ಗುರುಸ್ವಾಮಿ ಪಂಡ ತಪ್ಪ ಒಂದು ಸಂತೋಷ್ ಕಾನತ್ತಿಲ ಗುರುಸ್ವಾಮಿ ನಮ್ಮೊಟ್ಟಿದ್ದೇರಿ ಇನಿಕ್ಕನಗ 30 ವರ್ಷದ ಅಯ್ಯಪ್ಪ ದೀಪೋತ್ಸವ ನಡ್ತೊಂದು ಸ್ವಾಮಿನ ಈ ಹೊರತಾದ ಈ 30 ವರ್ಷಡು ಇತ್ತ 20 ವರ್ಷಡು ಹೊಸ ಕಮಿಟಿ ಅಂತ ಮಲ್ತೊಂದಿಲ್ಲ 20 ವರ್ಷದ ಕಮಿಟಿ 5 ವರ್ಷ ಅಧ್ಯಕ್ಷ ಆಗ್ತಿತ್ತು 3 ವರ್ಷ ಗೌರವ ಅಧ್ಯಕ್ಷ ಆಗ್ತಿತ್ತು ಹಿಡ್ದಕ್ಕ ತೊಂದರೆ ಜಿ ಎಡ್ಡನೇ ಅವನು ಹೋಗಿನಲ್ಲ ಕಮ್ಮಿಯಿಂದ ಆತಿ ಅಯ್ಯಪ್ಪ ದೇವರಿಗೆ ಚೆನ್ನಕೇಶ್ವರ ದೇವರ ಮಣ್ಣು ಇತ್ತ ಇಂಪ್ರೂವ್ಮೆಂಟ್ ಉಂಡು ತೊಂದರೆ ಒಕ್ಕ ಯಾನ್ ಆಜಿನ ಕ್ಲಾಸ್ ಈ ಪುಣೆ ಶಬರಿಮಲೆಗೆ ಬರ್ಸುವಂತ 6ನೇ ಕ್ಲಾಸ್ ಸಾಧಾರಣ 11-12 ವರ್ಷ ಹಿಡ್ದಕ್ಕ ಸರಾಗಿ ಹೋಗುದಿಲ್ಲ ಇತ್ತ 41 ವರ್ಷ ಪೋಯ ಐಟ್ 2000 ಈ ಸೈಡ್ ಪಾದಯಾತ್ರೆ ಪೋಯ 2005 ಮೈಸೂರ್ಲ ಪಾದಯಾತ್ರೆ ಗೊತ್ತು ಮುಗಿಪಾಯ ಸುಳ್ಯಡ್ ಶ್ರೀರಾಮ ಭಜನೆ ಒಂದ್ರ ತಿರುಮುಡಿ ಕಾಟು ಅಲ್ಪಡೆ ನಡೆದು ಪೋಯಿನ ಶಬರಿಮಲೆಗೆ
ಮಸ್ತ್ ವರ್ಷ ಅಯ್ಯಪ್ಪ ಸ್ವಾಮಿನ ದರ್ಶನ ಮಲ್ತೊಂದು ಬೈದಿನ ಅಂಚಿತ್ತಿನ ನಮ್ಮ ಸಂತೋಷ್ ಕಾನತಿನ ಕೊಡ್ತರು ಸೊಲ್ಮೆ ಸಂದಾವತಿಲ ಸಂತೋಷ್ ಸ್ವಾಮಿಲೆ ನಾನಾತಲ ಅಯ್ಯಪ್ಪ ಸ್ವಾಮಿ ಸೇವೆ ಮಲ್ತ ಅಂಚಿತ್ತಿನ ಯೋಗ ಭಾಗ್ಯ ಅಯ್ಯಪ್ಪ ಸ್ವಾಮಿ ಕೊರಡು ಬಂದು ಹಂಚಿಕೆ ಧನ್ಯವಾದ. ನಮ್ಮ ಹಿರಿಯ ನಮ್ಮ ಸುಳ್ಯತ ಗುರುಸ್ವಾಮಿಲು ಕೆಂಚಪ್ಪ ಗುರುಸ್ವಾಮಿನ ಮಗೆ ಐನಂಚಿತ್ತಿನ ರಾಜೇಶ್ ಗುರುಸ್ವಾಮಿಲೇರೆ ಮಸ್ತಾತು ವರ್ಷ ಅಯ್ಯಪ್ಪ ಸ್ವಾಮಿನ ದರ್ಶನ ಪಡೆಯೊಂದು ಮಸ್ತಾತು ವರ್ಷ ಪಾದಯಾತ್ರೆ ಬೋತಾರೆ ಸ್ವಾಮಿಲೆ ಒಂದು 8 ವರ್ಷ ಪಾದಯಾತ್ರೆ ಬೋದು. ಪಾದಯಾತ್ರೆ 12 ವರ್ಷ ಅಂಡು ಸ್ವಾಮಿ ನಡೆ ಪೋಪುನ ಬೊಕ್ಕ ಟೋಟಲ್ 19 ವರ್ಷ ಒಂದು ಸನ್ನಿಧಾನ ಪೋಪುನ ಸ್ವಾಮಿನ ಯಾತ್ರೆ 19 ವರ್ಷ ಅಯ್ಯಪ್ಪ ಸ್ವಾಮಿನ ಸನ್ನಿಧಾನಕ್ಕೆ ಹೋದು ಅಯ್ಯಪ್ಪ ಸ್ವಾಮಿನ ದರ್ಶನ ಪಡೆಯಿನ ಅಂಚಿತ್ತಿನ ಗುರುಸ್ವಾಮಿಗೆ ಸಾರ ಸೊಲ್ಮೇಲು ನಾನು ದುಂಬುಲ ಇಂಚಿತ್ತಿನ ಅಯ್ಯಪ್ಪ ಸ್ವಾಮಿನ ಸೇವೆ ಮಲ್ನ ಅಂಚಿತ್ತಿನ ಯೋಗ ಭಾಗ್ಯ ಅಯ್ಯಪ್ಪ ಸ್ವಾಮಿ ಕೊರಡು ಬಂದಿಕೆ ನಮ್ಮೆಲ್ಲ ಈ ವರ್ಷದ 30 ವರ್ಷದ ಅಯ್ಯಪ್ಪ ದೀಪೋತ್ಸವ ನಮ್ಮ ಸುಳ್ಯಡ್ ನರ್ತೊಂದುಂಡು. ದೀಪೋತ್ಸವದ ಸಮಿತಿದ ಅಧ್ಯಕ್ಷರಾಯಿನ ಅಂಚಿತ್ತಿನ ಜನಾರ್ದನ ಗುರುಸ್ವಾಮಿ ನಮ್ಮೊಟ್ಟಿಗೆ ಸ್ವಾಮಿಲ ಒಂಜಿ 8 ವರ್ಷ ನಿಕ್ಲೆ ಮಲ್ಲಿಕೋ ಏನು ಸಭೆಯಲ್ಲಿ ಓಪನ ಸದಾ ಒಂದು 28 ವರ್ಷ ಅಂಡಿ ಎಂಕಲ್ ವರ್ಷ ಒಂದ್ಸರ ಒಂದು 7 ಸಲ ಪೋಪ ಎಂಕಲ್ ಬಂಡ ಎಂಕಲ್ನ ಗ್ರೂಪ್ ಫೋನಾಗ ಪೋಪ ಎಂಕಲ್ ಮುಖ ಯಾನ ಜಟ್ಟು ಸಮಿತಿ 3 ವರ್ಷ ಅಂಡ ಅಧ್ಯಕ್ಷ ಏನಂದ್ರೆ ದಾನ ಮಂಡ ಎಂಕಲ್ಗೆ ಅನುಭವದ ಅಂಟ ಎಂಕಲ ಏಪ ಸುರಾಪುಂಡ ಎಂಕಲ್ನ ದೀಪೋತ್ಸವ 1 ತಿಂಗಳು 15 ತುಂಬ ಎಂಕಲ ಐದು ಬಡನ ಸಲಕರಣೆ ಬಿಡು ಎಂಕಲ್ಗೆ ಧನ ಸಹಾಯ ಬಿಡುತ್ತೆ ಎಂಕಲ ಮಾಂತ ಸುಳ್ಳು ಪೇಟೆ ಅಂಗಡಿಲು ಎಂಕಲ್ನ ಮಾಂತ ಅವು ಬಿಡುತ್ತೆ ಎಂಕಲ್ಲ ಹಿಂದೂ ಅಂಗಡಿ ಬಿಡುತ್ತೆ ಬಾಕಿದ ಅನ್ಯ ಜಾತಿ ಅಂಗಡಿ ಹೋಗ್ತದೆ ಕಲೆಕ್ಷನ್ ಎಂಕಲ್ ಈ ವರ್ಷ ಸಾಧಾರಣ ಒಂಜಿ 2-3 ವರ್ಷ ಒಟ್ಟು 7 ಅನುಭವ ಎಂಜ ಉಂಟ ಸಾಧಾರಣ ಒಂಜಿ 95 ಎಂಕಲ್ನ ಹಿಂದೂ ಅಂಗಡಿನೇ ಕಾಂಟ್ಯಾಕ್ಟ್ ಮಾಡ್ತದೆ ಎಂಕಲ್ಲ ಕಲೆಕ್ಷನ್ ಮಾಡ್ತದೆ ಎಂಕಲ್ ಸಾಧಾರಣ ವರ್ಷ ಒಟ್ಟು ಒಂಜಿ 470 ಕರಿ ವರ್ಷ ಖರ್ಚಾಗ್ತದೆ ಈ ವರ್ಷ ಒಂಜಿ 5 ಲಕ್ಷ ಇತ್ತು ಬಡ ಎಂಕಲಾಗೆ ಎಂಕಲ ಸಾಧಾರಣ 2-3 ನೋಡ್ತಿ ಎಡೆಬಿಡ ಅಂತ ಎಂಕಲ ಮೂಳೆ ಪಡ ದೀಪೋತ್ಸವ ಅದೇ ಎಂಕಲ್ ಈ ಓಡ್ತಾ ಒಂಜಿ ಅನುಭವ ಅಂದ್ರೆ ಕರಿ ವರ್ಷದ ಜನ ಎಂಕಲ ಸ್ವಾಮಿನಾಗ್ಲಿ ಊರ್ದಾಗ್ಲಿ ಬರುವಂತ ಜಾಸ್ತಿ ಇದ್ದಾರೆ ಈ ವರ್ಷ ಒಂಚೂರು ಕಮ್ಮಿ ಇದೆ ಅದೇ ಓದ್ತಿದ್ವಿ ಅಂಚ ಈ ಸರ್ತಿ ತಟ್ಟೆ ಪತ್ತನೆಟ್ಟಿ ಮಾತ್ರ ತೊಂದರೆ ಎಂಕಲಿಗೆ ಕಲೆಕ್ಷನ್ ಹಾಕೊಂಡು ಎಂಕಲ ಗೋಡೆನಾತಿ ವ್ಯವಸ್ಥೆ ಇಲ್ಲ ಹಾಕ್ತಾರೆ ದೇವರ ತಟ್ಟಿದ್ದೆ 2-3 ವರ್ಷ ಸುಟ್ಟು ದಾಲ ಎಂಕಲ್ ತೊಂದರೆ ಆಗ್ತದೆ ಫಸ್ಟ್ ವರ್ಷ ಸುಟ್ಟು ಎಂಕಲ್ ನಾವು ಏನು ಅಧ್ಯಕ್ಷ ಸ್ಥಾನ ಇಪ್ಪ ಒಂಜಿ ಸತೀಶ್ ಬಂದು ಕಾರ್ಯದರ್ಶಿ ಇದ್ದಾರೆ ಆರು ಇಪ್ಪನ ಎಂಕಲ್ ಸಾಧಾರಣ 6ನ ಜೆಟ್ಟು 6 ದುಬೈಗೆ ಹೋಗ್ತಾರೆ ದುಬೈ ಬಂದು ಫಸ್ಟ್ ಎಂಕಲಿಗೆ 57,000 ರೂಪಾಯಿ ಅನ್ನದಾನ ತಗೋತಿದ್ದೇವೆ ಆ ವರ್ಷ ಎಂಕಲ್ ಒಂದು 1,10,10,000 ರೂಪಾಯಿ ಓದಿಪದ ಕರಿ ಸರ್ತಿ ಎಂಕಲ್ನ ಲೆಕ್ಕಾಚಾರ ಬರೋದು ನನಗೆ ಎಂಕಲ್ ಒಂದು 44 ಲಕ್ಷ ರೂಪಾಯಿ ಬರ್ತದೆ ಈ ಸರ್ತಿ ಲೆಕ್ಕಾಚಾರ ಬರೋದು ಆತು ಯಾವಡಾತು ಈ ಸರ್ತಿ ರಾತ್ರಿ ಎಂಕಲ್ ದಿಕ್ಕೆ ದೀಪೋತ್ಸವ ಬರ್ತಾನೆ ಸ್ವಾಮಿಗಳ ಸಾಧಾರಣ ಅಗ್ನಿ ಸ್ಪರ್ಶಕ್ಕೆ ಒಂಜಿ 300 ಜನ ಮಿತ್ತಿದ್ದಾರೆ ಈ ವರ್ಷ ಆಚೆಯನ್ನು ಹೋಗ್ರಿ ಆಚೆಯನ್ನಕ್ಕೂ ಬಲ್ಪುಡದ ಒಂದು ಫಲಹಾರ ಮಧ್ಯಾಹ್ನದ ಒಣಸಿತ ವ್ಯವಸ್ಥೆ ಕತ್ತಾಲದ ಫಲಹಾರ ಮಾತ್ರ ಎಲ್ಲ ಬರುತ್ತೆ ಮತ್ತೆ ಭತ್ತನ ಸ್ವಾಮಿನಾಗ್ಲಿ ಮತ್ತೆ ಆತೊಂದು 12 ಜೊತೆಗಳು ಅವರ ಮಾಡ್ತಾರೆ ಒಂಚತ್ತು ಎಂಗ್ಳು ತೊಂದರೆ ಮತ್ತೆಲ್ಲ ಸಾಕಾರ ಹೋಗ್ತಾರೆ ಈ ಓಳೆ ಮಾಡಲ ಸಾಧಾರಣ ಇವ್ರು ಕಲ್ಲುಗುಂಡಿ ಅರಂತೋಡು ಬರ್ಬೋದು ಆ ಟೈಂಕಲಿಗೆ ಹೋಯ್ನ ಭಕ್ತಿಯರು ಬತ್ತಿವೇಟಿಗೆ ಕುರುಪೂಜೆ ಅನ್ಬಿಟ್ಟಿದ್ದಾರೆ ಈತನ ದಂಡ ಸಹಾಯ ಬರ್ತಾರೆ ಉಂಡೆ ಎಂಕಲ ಈತ ಡಿಮಾಂಡ್ ನೋಡಿದ್ದಾರೆ ಬಂದಿದ್ದು ಎಂಕಲ ಬರ್ತಾರೆ ಇಂಚಿತ್ತಿನ ಸಹಕಾರದ ಅದೊಂದು ಅಯ್ಯಪ್ಪ ಸ್ವಾಮಿಯ ಸೇವೆ ಅಂಚಿತ್ತಿನ ಒಂಜಿ ಯೋಗ ಭಾಗ್ಯ ನನ್ನಲ ಇರ್ನ ಈ ಇಂಜಿ ಅಯ್ಯಪ್ಪ ಸ್ವಾಮಿನ ಒಂಜಿ ಆಶೀರ್ವಾದ ಅನುಗ್ರಹ ಸದಾ ಉಪ್ಪಾಡನಿಕೆ ನಮ್ಮಲ್ಲ ಇಪ್ಪತ್ತು ಗುರುಸ್ವಾಮಿಗೆ ಸೊಲ್ಮೆ ಸಂದ ನಮ್ ಜೊತೆಗಿದ್ದಾರೆ ಒಂದು ವಿಶೇಷವಾಗಿರುವಂತ ಕಲಾವಿದರು ಅಂತ ಹೇಳಿದ ತಪ್ಪಾಗ್ಲಿಲ್ಲ. ತಮ್ಮ ಹೆಸರು ಸಚ್ಚಿದಾನಂದ ಪ್ರಭು ಅವರಿದ್ದಾರೆ. ಸರ್, ನಯನಕುಮಾರ ಶಿಷ್ಯ, ಹಾಸ್ಯರತ್ನ ನಯನಕುಮಾರ ಶಿಷ್ಯ. ಒಂದೆಷ್ಟು ವರ್ಷದಿಂದ ಈ ಒಂದು ಕಲಾ ಜೀವನ ನಿಮ್ಮದು? ನಾನು ಸಾಧಾರಣ ಒಂದು 40 ವರ್ಷದಿಂದ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅದರ ಜೊತೆಗೆ ಪ್ರಿಂಟಿಂಗ್ ಪ್ರೆಸ್ ಇದನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದೇನೆ. ಏಕಕಾಲದಲ್ಲಿ ಅಂದ್ರೆ ಹಗಲು ಪ್ರಿಂಟಿಂಗ್ ಪ್ರೆಸ್ ಮತ್ತೆ ರಾತ್ರಿ ಯಕ್ಷಗಾನಕ್ಕೆ. ಒಂದು ಕಲಾವಿದ ಆದಂತಹ ವ್ಯಕ್ತಿ ಕೇವಲ ಯಕ್ಷಗಾನವನ್ನು ನಂಬಿಕೊಂಡು ಜೀವನ ಮಾಡುವುದಕ್ಕೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಉಪವೃತ್ತಿಯನ್ನು ಕೂಡ ಬಳಸಿಕೊಳ್ಬೇಕು ಅಂತೇಳಿ ನನ್ನ ಒಂದು ಅಭಿಲಾಷೆ. ಯಾಕೆಂತ ಹೇಳಿದ್ರೆ ಈ ಯಕ್ಷಗಾನ ಅಂತ ಹೇಳಿದ್ರೆ ಕೇವಲ ಒಂದು ಮನೋರಂಜನೆ, ಅದರಿಂದ ಒಂದು ವ್ಯಕ್ತಿಯ ಅಥವಾ ಸಂಸಾರ ನಡಿಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಯಕ್ಷಗಾನದ ಕಲಾವಿದರಿಗೆ ಅಂತ ಹೇಳಿದ್ರೆ ಹೆಣ್ಣು ಕೊಡುವುದಿಲ್ಲ ಅಂತ ಹೇಳುವಂತ ಒಂದು ಕ್ರಮ ಇತ್ತು. ಆ ಒಂದು ನಿಟ್ಟಿನ ಎಲ್ಲವನ್ನು ಗಮನಿಸಿಕೊಂಡು ನಾನು ಒಂದು ಈ ವೃತ್ತಿ ಮತ್ತು ಅದರೊಟ್ಟಿಗೆ ಇದು ಯಾವುದು ಯಕ್ಷಗಾನ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ಹಾಗೆ ಹಿರಿಯ ಕಲಾವಿದರು ತುಂಬಾ ಜನ ಒಡನಾಟವು ಕೂಡ ಇತ್ತು. ಅವರೆಲ್ಲ ಅನುಭವಗಳು ಕೂಡ ನನಗೆ ಒಂದು ಪೂರಕವಾಗಿ ಸಿಕ್ಕಿದೆ. ಹಾಗಂತ ಹಾಸ್ಯದಲ್ಲಿ ನಾನು ಹಾಸ್ಯ ಪಾತ್ರಧಾರಿ ಅಂತ ಹೇಳಿದ್ರೆ ನಾನು ಕೇವಲ ಒಂದು ರಾಜ ಹಾಸ್ಯಗಳನ್ನು ಮಾಡಿಕೊಂಡು ಬರುವಂತಹ, ಮತ್ತೆ ಈಗಿನ ಕೆಲವು ಹೊಸ ಹಾಸ್ಯಗಳಿಗೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಲ್ಲ, ಮಾಡಬಾರ್ದು ಅಂತ ಇಲ್ಲ, ನನ್ನ ಮನಸ್ಸು ಕೇಳುವುದಿಲ್ಲ.
ಮನಸ್ಸು ಕೇಳಿದ್ರೆ ಮಾತ್ರ ನಾವು ಅದಕ್ಕೆ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ. ಮನಸ್ಸು ಒಪ್ಪುದಿಲ್ಲ ಅಂತಾದ್ರೆ ಆ ಪಾತ್ರಗಳನ್ನು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ರಾಜಹಾಸ್ಯಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಆ ಒಂದು ಪಾತ್ರಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಅದ್ರಲ್ಲಿ ನನಗೆ ಒಂದು ತೃಪ್ತಿ ಉಂಟು, ನೆಮ್ಮದಿಯೂ ಇದೆ. ಹಾಗೆ ಒಂದು ವಿಶೇಷವಾದಂತ ಒಂದು ಅನುಭವ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ತಮ್ಮದು. ಹೌದು. ಯಾವುದು ಯಕ್ಷಗಾನದ ಆ ಒಂದು ಕಲೆಯನ್ನ ಇಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಶಕ್ತಿಯ ಅಯ್ಯಪ್ಪ ಸ್ವಾಮಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಲ್ಲ. ಹೌದು. ಇದೇ ರೀತಿ ಕಲಾ ಜೀವನ ಮುಂದುವರಿಲ್ಲ ಅಂತ ಕೇಳ್ತಾ ಉಂಟು. ಧನ್ಯವಾದ. ಧನ್ಯವಾದ. കലശ മാടി എത്തുമെൻ കഥന ജീവ കലകളിൽ കരുണ ചെയ്തിടേണമേ സ്വാമി. ശനി നിറഞ്ഞ മനസ്സിലെ കരിപുരണ്ട ചിന്തകൾ ശരിയുരച്ചു പോറ്റണേ സ്വാമി. വാചിവാഹന പ്രഭോ തവ വിലാസമാകയും കണ്ട് കണ്ട് ആടി ദിവ്യ ദേവമയൂരം. അരുണഭാസുരാ സ്വാമി ഹരിത കോമള അമരലോക സ്വീകര ശരണമയ്യപ്പ. ഭാവസന്ധ്യയിൽ ചന്ദ്രകാന്ത ദീപമായി പ്രഭ ചൊരിഞ്ഞിടേണമേ സ്വാമി. ചരണ പങ്കജങ്ങളിൽ മിഴിയൊഴിഞ്ഞു പാടവേ പുലരിയെന്നിലേകളിൽ സ്വാമി. വേദശാസ്ത്രവല്ലഭ അതുരയോഗ സന്നിഭ ഗാനമെന്ന ധ്യാനമെന്നുമേറ്റുവാങ്ങണേ. അരുണഭാസുരാ സ്വാമി ഹരിത കോമള അമരലോക സ്വീകര ശരണമയ്യപ്പ. അരുണഭാസുരാ സ്വാമി ഹരിത കോമള അമരലോക സ്വീകര ശരണമയ്യപ്പ. സുഹൃതമാനസങ്ങളെ വഴി നടത്തുമീശ്വര മധുരമോഹിനി സുധാ ശരണമയ്യപ്പ. അരുണഭാസുരാ സ്വാമി ഹരിത കോമള അമരലോക ശ്രീകര ശരണമയ്യപ്പ. സ്വാമിയേ ശരണമയ്യപ്പോ.